ಮಳೆ ಬಂತಂತ ಹೇಳಿ ನಾನು ಜೀಪ್ ಹಿಡ್ಕೊಂಡೆ ಸರ್. ಜೀಪಲ್ಲಿ ನಮ್ಮ ಅಣ್ಣನನ್ನು ಮತ್ತು ನಮ್ಮ ಅಕ್ಕ, ಎರಡನೇ ಅಕ್ಕನನ್ನು ಇಬ್ಬರನ್ನು ಕರ್ಕೊಂಡು ಹೋದೆ ನಾನು. 4:15 ಹೊತ್ತಿಗೆ ಮೈನ್ ರೋಡ್ ಹತ್ರ ಬಸ್ಸಿಗಾಗಿ ವೆಯ್ಟ್ ಮಾಡ್ತಿದ್ರಂತೆ. ಈ ಒಳಗೆ ರೂಟಿಗೆ ಬರಲಿಲ್ಲ, ನಮಗೆ ಕಾಣಲೇ ಇಲ್ಲ ಸೌಜನ್ಯ ಅಂದರು. ಎಲ್ಲರೂ ಸೇರಿಕೊಂಡ್ರು. ಸುಮಾರು 1,000 ಜನ ಆಗ್ಬೋದು ಸರ್. ಒಂದು 7:30-8 ಗಂಟೆ ಹೊತ್ತಿನಲ್ಲಿ ಒಂದು 1,500 ಜನ ಆಗ್ಬೋದು ರಾತ್ರಿ. ಎಲ್ಲ ಆ ಕಾಡನ್ನೆಲ್ಲ ಸುತ್ತು ಹುಡುಕಿದ್ದೇವೆ ಸರ್. ಮತ್ತು ಸೌಜನ್ಯ ಬಾಡಿ ಈಗ ಸಿಕ್ಕಿರುವಂಥ ಸ್ಥಳ ಇದೆ ಸರ್, ಅಲ್ಲಿ ಕೂಡ ಹುಡುಕಿದ್ದು. ಅಲ್ಲಿನೂ ಯಾವುದೇ ಕ್ರೂ ಸಿಗಲಿಲ್ಲ. 12 ಗಂಟೆ ತನಕ ರಾತ್ರಿ ಹುಡುಕಿದ್ದೇವೆ. ಸುಮಾರು ಒಂದು 12 ಗಂಟೆ ಹೊತ್ತಿಗೆ ಅಲ್ಲಿ ಶಾಂತಿವನ ದ್ವಾರದ ಹತ್ರನೇ ನಾನು ನಿಂತಿರಬೇಕಾದ್ರೆ, ಇವತ್ತು ಕಂಪ್ಲೇಂಟ್ ತೊಗೊಳ್ಳಿಕ್ಕೆ ಆಗೋದಿಲ್ಲ, ನೀವು ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿದರು. ಅವಳನ್ನು ಯಾರ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದರು. ನೀವು ಅದನ್ನು ಹೇಗೆ ಹೇಳ್ತೀರಿ ಅಂತ ನನ್ನ ಹತ್ರ ಪ್ರಶ್ನೆ ಮತ್ತೆ ಮಾಡಿದರು. ಅದು ಈ ಏಜಲ್ಲಿ ಎಲ್ಲಿ ಯಾರೊಟ್ಟಿಗೆ ಹೋಗಿರ್ಬೋದು, ನೀವು ಅದಕ್ಕೆಲ್ಲ ತಲೆಬಿಸಿ ಮಾಡಬೇಡ, 2 ದಿವಸದಲ್ಲಿ ಬರ್ಬೋದು ಅವಳು, ಇನ್ನು ಬಂದಮೇಲೆ ಹೊಡಿಲಿಕ್ಕೇನು ಹೋಗಬೇಡ, ಗೊತ್ತಾಯ್ತಲ್ಲ ಅಂತ ಹೇಳಿದರು. ಕಿಡ್ನ್ಯಾಪೇ ಆಗಿದ್ದಂತ ಹೇಳಿದ. ನಾನು ರಾತ್ರಿ ಯೋಚನೆ ಮಾಡಿದೆ, ಅಷ್ಟು ನಿಖರವಾಗಿ ಹೇಗೆ ಹೇಳಿದ ಅಂತೇಳಿ. ಆದರೆ ಈಗ ನನಗೆ ಅನಿಸೋದು ಅವು ಹೇಳಿದ ವಿಚಾರ ಸರಿಯಾಗಿದೆ, ಅದೇ ಕರೆಕ್ಟ್ ಅಂತ ಅನಿಸ್ತುಂಟು ಅಂತ ಹೇಳಿದರು. ಮಂಜಸ್ವಾಮಿ, ಅಣ್ಣಸ್ವಾಮಿ ಇದ್ದರೆ ಯಾರು ಏನು ಮಾಡಿದಾರೋ ಅದು ಸಿಕ್ಕೇ ಸಿಗ್ತದೆ, ನೀನೊಂದು ದೇವ್ರ ಹತ್ರ ಹರಕೆ ಹೊತ್ಕೋ ಅಂತ ನಮ್ಮ ತಂದೆ ಹತ್ರ ಹೇಳಿದರು. ಇಲ್ಲ ಕಂಪ್ಲೇಂಟ್ ವಿಚಾರನೇ ಹೇಳಿಲ್ಲ ಅವರು. ನಮ್ಮ ಮನೆ ಕಡೆ ಪಾಂಗಲ ರೋಡ್, ನೇತ್ರಾವತಿಯಿಂದ ಪಾಂಗಲ ಕಡೆಗೆ ಹೋಗೋ ರೋಟಲ್ಲಿ ಇಬ್ಬರು PC ನಿಂತ್ಕೊಂಡಿದ್ರು. ನಮ್ಮನ್ನು ನೋಡಿ ನಿಲ್ಲಿಸಿದ್ರು. ನೀವೆಲ್ಲಿ ಹೋಗ್ತೀರಿ? ನಾವು ಸ್ಟೇಷನ್ಗೆ ಹೋಗ್ತಿದ್ದೀವಿ. ನೀವು ಹೋಗೋದು ಬೇಡ, SI ಇಲ್ಲೇ ಬರ್ತಾರಂತೆ. ಇವಾಗ ನಮಗೆ ಅನಿಸ್ತಾ ಉಂಟು, ಆದರೆ ಪೊಲೀಸ್ನವರಿಗೆ SIಗೆ ಮುಂಚೆನೇ ಗೊತ್ತಿತ್ತು ಬಾಡಿಯಲ್ಲಿ ಬಿದ್ದಿರೋದು ವಿಚಾರ. ಇಲ್ಲಾಂದ್ರೆ ಅವರು ಕಂಪ್ಲೇಂಟ್ ಕೊಡದೆ ಬರೋದು ಅಂತ ಹೇಳಿದರೆ, ಕೊಟ್ಟರೆ ತಗೊಳ್ಳಿಲ್ಲ, ರಾತ್ರಿ ಕೊಟ್ಟ ಕಂಪ್ಲೇಂಟ್ ತಗೊಳ್ಳಿಲ್ಲ.